ಆಳಸಮುದ್ರ ಮೀನುಗಾರಿಕೆ ಮುಗಿಸಿ ವಾಪಸ್ಸಾಗುತ್ತಿದ್ದ ಬೋಟಿನ ಫೈಬರ್ ಒಡೆದು ನೀರು ಒಳಹೊಕ್ಕಿ ಬೋಟು ಮುಳುಗಡೆಯಾಗಿ ಸುಮಾರು 35 ಲಕ್ಷ ರೂಪಾಯಿ ನಷ್ಟ ಸಂಭವಿಸಿದ ಘಟನೆ ಡಿಸೆಂಬರ್ 18ರಂದು ಮಲ್ಪೆ ಬಂದರು ವ್ಯಾಪ್ತಿಯಲ್ಲಿ ನಡೆದಿದೆ. ಬಡನಡಿಯೂರಿನ ರಾಜು ಪಿ ಮೆಂಡನ್ ಅವರ ಮಾಲಕತ್ವದ ಯಶಸ್ವಿ ಹೆಸರಿನ ಬೋಟು ಮುಳುಗಡೆಯಾಗಿದ್ದು, ಬೋಟಿನಲ್ಲಿದ್ದ ತಾಂಡೇಲ ಸೇರಿದಂತೆ 6 ಮಂದಿ ಕಾರ್ಮಿಕರನ್ನ ರಕ್ಷಿಸಲಾಗಿದೆ. ಡಿಸೆಂಬರ್ 18ರಂದು ಪೂರ್ವಾಹ್ನ 11:30ರ ಸಮಯದಲ್ಲಿ ಮಲ್ಪೆಯ ನೇರ 17 ಮಾರು ದೂರ ಆಳಸಮುದ್ರದಲ್ಲಿ ಬೋಟಿನ ತಳಭಾಗಕ್ಕೆ ಯಾವುದೋ ವಸ್ತು ಬಡಿದಿದ್ದು, ಇದರ ಪರಿಣಾಮ ಫೈಬರ್ ಒಡೆದು ನೀರು ಒಳಬರಲಾರಂಭಿಸಿದೆ. ಈ ವೇಳೆ ಬೋಟ್ನಲ್ಲಿದ್ದವರು ನೀರು ಬರುವುದನ್ನು ತಡೆಯಲು ಸಾಕಷ್ಟು ಪ್ರಯತ್ನ ಪಟ್ಟರೂ ಸಾಧ್ಯವಾಗಲಿಲ್ಲ. ಸಮೀಪದಲ್ಲಿ ಹಿರಣ್ಮಯಿ ಮತ್ತು ಮಂತ್ರಸ್ಮಿತೆ ಎಂಬ ಬೋಟ್ನವರು ಸಹಾಯಕ್ಕೆ ಬಂದು ಬೋಟನ್ನು ತಮ್ಮ ಬೋಟ್ಗೆ ಕಟ್ಟಿ ಬಂದರಿನತ್ತ ಎಳೆದು ತಂದರು. ಸುಮಾರು 8 ಮಾರು ಆಳ ದೂರದಲ್ಲಿ ಸಂಜೆ 5 ಗಂಟೆ ವೇಳೆಗೆ ಬೋಟು ಸಂಪೂರ್ಣ ಮುಳುಗಡೆಗೊಂಡಿದೆ ಎಂದು ತಿಳಿದುಬಂದಿದೆ. ಬೋಟ್ನಲ್ಲಿದ್ದ ಮೀನು, ಬೋಟ್ನ ಬಲೆ, ಡೀಸೆಲ್ ಹಾಗೂ ಇನ್ನಿತರ ಸಾಮಗ್ರಿಗಳು ಸೇರಿದಂತೆ ಒಟ್ಟು 35 ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ಅಂದಾಜಿಸಲಾಗಿದೆ.